ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ರಾಜಕೀಯೋಡು ಬಿಜೆಪಿನು ಸೋಪಾದು ನಮ್ಮ ಸಂವಿಧಾನ ರಕ್ಷಣೆ ಮಲ್ಪನ ಜವಾಬ್ದಾರಿ ಜವಣೇರ್ನ ಮಿತ್ತುಂಡು ರಾಜ್ಯ ವಿಧಾನಸಭೆ ಎದುರು ಪಕ್ಷದ ನಾಯಕಿ ತುಂಬದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಪಂತೆರು ಬೆಳ್ತಂಗಡಿಡು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ಬೊಕ್ಕ ಗೊಬ್ಬುಲಿನ ಉದಿಪನ ಮಲ್ತದು ಆರ್ಪ ತೆರೆಯರು ಬೆಳ್ತಂಗಡಿಡು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಗ್ರಾಮೀಣ ಬೊಕ್ಕ ನಗರ ಸಮಿತಿ ಬೆಳ್ತಂಗಡಿದ ನಿಲೆಟ್ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ಕಬಡ್ಡಿ ಪಂತ ಬೊಕ್ಕ ಪುಂಜೋಲೆಗ್ ಬಲ್ಲು ಒಯ್ಪುನ ಪಂತ ಅಟ್ಟಣೆ ಮಲ್ತದಿತ್ತರು ರಾಜ್ಯದ ದುಂಬದ ಮುಖ್ಯಮಂತ್ರಿ ವಿಧಾನಸಭೆ ಎದುರು ಪಕ್ಷದ ನಾಯಕರು ಸಿದ್ದರಾಮಯ್ಯರು ಸಭೆಯನ್ನು ಉದಿಪನ ಮಲ್ತಿರು ಸಿದ್ದರಾಮಯ್ಯರು ಪಾತಿರ್ದು ಗೊಬ್ಬದ ಮನಸ್ಸಿಡ್ದು ನಮಡ ಸೋದರತೆ ಬುಳಿವಡು ಐಟ್ಲ ವಿಶೇಷವಾದ ಜವಣೇರು ಪಂಥದ ಮನಸ್ಸಿಡು ಪಾಲ್ದೆತ್ತನುಡು ಪಂಡಿರು ರಾಜಕೀಯೋಡು ಬಿಜೆಪಿನ ಸೋಪಾದ ನಮ್ಮ ಸಂವಿಧಾನದ ರಕ್ಷಣೆ ಮಲ್ಪನ ಜವಾಬ್ದಾರಿ ಜವಣೇರ್ನ ಮಿತ್ತುಂಡು ಕಾಂಗ್ರೆಸ್ ಪಕ್ಷ ಈ ದೇಶಗೂ ಅಂಬೇಡ್ಕರ್ ದುಂಬಾಳ್ತಿಡು ಸಂವಿಧಾನ ಕೊಡ್ತುಂಡು ಭಾರತ ದೇಶ ಒಂಜಿ ಜಾತಿಗೂ ಧರ್ಮಗೂ ಮಾತ್ರ ಒಪ್ಪುನ ದೇಶಾತ್ ನಮ್ಮ ಮಾತ ಭಾರತದ ಜನಕುಲೊಂದು ಸಿದ್ದರಾಮಯ್ಯ ಪಂಡಿರು ತಾನು ಸಿಟಿ ರವಿಡ್ಲ ಜೋರುದ ಹಿಂದುವಾದಿ ಅಂಡ ಸಿಟಿ ರವಿನಂಚ ತಾನು ಬೊಕ್ಕೊಂಜಿ ಧರ್ಮದ ಪಗೆಮಾನಿಯತ್ತು ಎನ್ನ ಧರ್ಮನು ಪ್ರೀತಿ ಮಲ್ಪೆ ಅಂಚೆನೆ ನಾನೊಂಜಿ ಧರ್ಮೋಗ್ಲ ಮರ್ಯಾದಿ ಕೊರ್ಪೆ ಒಂದು ಎಂಕ್ಲ ಅರೆಗ್ಲ ಉಪ್ಪುನ ಯತ್ವಾಸಿ ಈ ದೇಶಗೂ ಒರಿಯೇ ಒರಿ ಬಿಜೆಪಿ ಆರ್ಎಸ್ಎಸ್ ತಕುಲು ಜೀವ ಕೊಡ್ತೇರಾ ಅಂದು ಪ್ರಶ್ನೆ ಪಾಡ್ನ ಆರು ಕಾಂಗ್ರೆಸ್ ನಾಯಕರು ಪೊರುಂಬುದು ದೇಶಗೂ ಸ್ವತಂತ್ರ ಕನತ ಕೊರಿಯರಿಂದ ಪಂಡಿರು ಬಿಜೆಪಿ ಅಧಿಕಾರಗೂ ಬತ್ತಿ ಬೊಕ್ಕ ಒಂಜೆ ವರ್ಷೋಡು 80,000 ಕೋಟಿ ರೂಪಾಯಿ ಸಾಲದ ಗುಂಡಿಡ ನವನು ನರಳ್ಪ ಒಂದುಂಡು ಸಿದ್ದರಾಮಯ್ಯ ಪಂಡಿರು ನಮ್ಮ ಅಪ್ಪ ಇಟ್ಟಿರೋದು ನನಗೆ ನಮ್ಮ ಅವ್ವ ಇಟ್ಟಿರೋದು ಸಿದ್ದರಾಮಯ್ಯ ಅಂತ ಇವನು ಗಿರಾಕಿ ನನಗೆ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳೋಕೆ ಐ ಆಮ್ ಮೋರ್ ಹಿಂದೂ ದ್ಯಾನ್ ಸಿಟಿ ರವಿ ಆದರೆ ಸಿಟಿ ರವಿ ತರ ನಾನು ಇನ್ನೊಂದು ಧರ್ಮದ ದ್ವೇಷಿ ಅಲ್ಲ ನನ್ನ ಧರ್ಮವನ್ನು ಪ್ರೀತಿಸ್ತೇನೆ ಗೌರವಿಸ್ತೇನೆ ಆದ್ರೆ ಇನ್ನೊಂದು ಧರ್ಮಕ್ಕೂ ಕೂಡ ಗೌರವ ಕೊಡ್ತೇನೆ ಅದು ನನಗೂ ಅವನಿಗೂ ಇರ್ತಕ್ಕಂಥ ನೆಹರು ದೇಶಭಕ್ತರಲ್ವೋ ವಲ್ಲಭಾಯ್ ಪಟೇಲ್ ದೇಶಭಕ್ತರಲ್ವೋ ರಾಜೇಂದ್ರ ಪ್ರಸಾದ್ ದೇಶಭಕ್ತರಲ್ವೋ ಮೌಲಾನಾ ಆಜಾದ್ ದೇಶಭಕ್ತರಲ್ವೋ ಅಂಬೇಡ್ಕರ್ ದೇಶಭಕ್ತರಲ್ವೋ ಇಂದಿರಾ ಗಾಂಧಿ ದೇಶಭಕ್ತಿ ಅಲ್ವಾ ಯಾರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಯಾರ್ರೀ ಬಿಜೆಪಿ ಅವರ ಇಟ್ ಈಸ್ ಕಾಂಗ್ರೆಸ್ ಪಾರ್ಟಿ ಇಟ್ ಈಸ್ ಕಾಂಗ್ರೆಸ್ ಲೀಡರ್ಸ್ ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಲಕ್ಷಾಂತರ ಜನ ಜೀವವನ್ನು ಕಳ್ಕೊಂಡ್ರು ಸ್ವಾತಂತ್ರ್ಯವನ್ನು ಈ ದೇಶಕ್ಕೆ ತಂದುಕೊಟ್ರು ಮಹಾತ್ಮ ಗಾಂಧೀಜಿಯವರನ್ನ ಕೊಂದು ಹಾಕಿದವರಿಂದ ಪಾಠ ಕಲಿಬೇಕ ನಾವು ನಾಥೂರಾಮ್ ಗೋಡ್ಸೆ ಅವರಿಗೆ ಗುಡಿ ಕಟ್ಟಿಸ್ತಾರೆ ಮೂರ್ತಿ ಪೂಜೆ ಮಾಡ್ತಾರೆ ಮಹಾತ್ಮ ಗಾಂಧಿಗೆ ಮಾಡಲ್ಲ ಈ ದೇಶಕ್ಕೆ ಒಬ್ಬರೇ ಮಹಾತ್ಮ ಅದು ಗಾಂಧೀಜಿ ಸಿದ್ದರಾಮಯ್ಯರು ಇಂದಿರಾ ಜ್ಯೋತಿ ಶಕ್ತಿ ಸೌಹಾರ್ದ ರಥ ಉದಿಪನ ಮಲ್ತೆರು ಒಂಜರೆ ತಿಂಗಳು ಕಾಲ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರದ ಬಗೆಟ್ಟು ಈ ರಥ ಸಂಚಾರ ಮಲ್ಪುಂಡು ದುಂಬುದ ಮಂತ್ರಿ ಗಂಗಾಧರ ಗೌಡ ದುಂಬುದ ಶಾಸಕರು ವಸಂತ ಬಂಗೇರ ಇಂಚ ಪಕ್ಷದ ನಾಯಕರು ಪಾಲ್ದಿತ್ತುಂಡಿರು ಮುಲ್ಕಿ ಕೆರೆ ಕಾಡು ಒರಿ ಜವಣನು ಮರಕು ಕಟ್ಟುಪಾಡ್ದು ಸಮ ಪೆಟ್ಟುಪಾಡ್ನ ಕೇಸುಡು ಮೂವೇರು ಆರೋಪಿలను ಪೊಲೀಸರು ಪತ್ತಿದರು ಮುಲ್ಕಿ ಕೆರೆ ಕಾಡು ಒರಿ ಜವಣನು ಮರಕು ಕಟ್ಟುಪಾಡ್ದು ಸಮ ಪೆಟ್ಟುಪಾಡ್ನ ಕೇಸುಡು ಮೂವೇರು ಆರೋಪಿలను ಪೊಲೀಸರು ಪತ್ತಿದರು ಕೆರೆಕಾಡು ಕೆಂಚನ ಕೆರೆತ ದಿವೇಶ್ ದೇವಾಡಿಗ ರಾಜೇಶ್ ಬೊಕ್ಕ ಯೋಗೇಶ್ ಕುಮಾರ್ ಮೊಕುಲು ಆರೋಪಿಲಾದಿತ್ತದು ಮುಲ್ಕಿ ಪೊಲೀಸರು ಬಂಧನ ಮಲ್ತಿದರು ಪೆಟ್ಟೈನ ಹಳೆಯಂಗಡಿ ಇಂದಿರಾನಗರದ 33 ವರ್ಷದ ದಾವೂದ್ ಹಕೀಂ ಮಿತ್ತು ಫೋಕ್ಸೋ ಕೇಸ್ ಇತ್ತದು ಆಯನ್ಲ ಬಂಧನ ಮಲ್ತದನೆಂದು ಪೊಲೀಸರು ತೆರಿಪಾದರು ಪೊನ್ನಡ ಬೊಡ್ಚಂದಿ ವರ್ತನೆ ತೋಜಾದೆಂದು ದೋರ್ದು ಶನಿವಾರ ದಾವೂದ್ ಹಕೀಮ್ಗ್ ಕೆರೆಕಾಡು ಗಣೇಶ ಕಟ್ಟೆ ಕೈತಲು ಒಂದು ಕೂಟದಕ್ಕಲು ಮರಕ ಕಟ್ಟುಪಾಡ್ದು ಪೆಟ್ಟು ಪಾಡ್ದಿತ್ತಂಡು ಐಡ್ದು ಬೊಕ್ಕ ಆಯನು ಮುಲ್ಕಿ ಪೊಲೀಸರು ಆಸ್ಪತ್ರೆಗೆ ಸೇರ್ಸಾದಿತ್ತರು ಪೆಟ್ಟುಬೂರ್ನ ದಾವೂದ್ ಮಿತ್ತು ಫೋಕ್ಸೋ ಕೇಸ್ ಬೂರ್ದಿತ್ತಂಡು ಪೆಟ್ಟುಪಾಡ್ನ ಆರೋಪಿಲನ ಮಿತ್ತುಲ ಕೇಸ್ ಬೂರ್ದಿತ್ತಂಡು ಆರೋಪಿలను ಪತ್ತಿನ ಪೊಲೀಸರು ಕೋರ್టుకు ಹಾಜರು ಮಲ್ತದಿತ್ತದು ಕೋರ್ಟ್ ಅಕ್ಲಿಗೂ ನ್ಯಾಯಾಂಗ ಬಂಧನ ಪಾಡ್ದಂಡು ಉಳ್ಳಾಲ ತಾಲೂಕು ನರಿಂಗಣ ಗ್ರಾಮದ ತೌಡುಗೋಳಿಗೂ ಕಾರಡು ಸಾಗಾವೊಂದಿತ್ತಿನ 2 ಲಕ್ಷ ರೂಪಾಯಿ ಬೆಲೆತ ಎಂಡಿಎಂಎ ಬೊಕ್ಕ ಗಾಂಜನು ಕೊಣಾಜೆ ಪೊಲೀಸರು ಕಾರ್ಯಾಚರಣೆ ನಡಪಾದು ಸ್ವಾಧೀನಗುದೆತ್ತೊಂದು 4 ಆರೋಪಿలను ಪತ್ತಿದರು
ಉಳ್ಳಾಲ ತಾಲೂಕು ನರಿಂಗಾಣ ಗ್ರಾಮದ ತೌಡುಗೋಳಿಗೂ ಕಾರಡು ಸಾಗಾಂದಿತ್ತಿನ 2 ಲಕ್ಷ ರೂಪಾಯಿ ಬೆಲೆತ ಎಂಡಿಎಂಎ ಬೊಕ್ಕ ಗಾಂಜುನು ಕೊಣಾಜೆ ಪೊಲೀಸರು ಕಾರ್ಯಾಚರಣೆ ನಡಪಾದು ಸ್ವಾಧೀನಗುದ್ದೆ ತಂದು 4 ಆರೋಪಿಲಿನ ಪತ್ತಿದರು. ನರಿಂಗಾಣ ಗ್ರಾಮದ 35 ವರ್ಷ ಪ್ರಾಯದ ಮೊಹಿದೀನ್ ಹಫೀಜ್, 43 ವರ್ಷ ಪ್ರಾಯದ ಮೊಹಮ್ಮದ್ ಸಿರಾಜ್, ಅಡ್ಯಾರ್ ಕಟ್ಟೆ ಒಳಚಿಲ್ದ 30 ವರ್ಷ ಪ್ರಾಯದ ಇಕ್ಬಾಲ್ ಬೊಕ್ಕ ಕೋಡಿಕಲ್ ಅಶೋಕನಗರದ 33 ವರ್ಷ ಪ್ರಾಯದ ಮೊಹಮ್ಮದ್ ಅಜೀಜ್ ಬಂಧನಾಯಿನ ಆರೋಪಿಲಾದುಲ್ಲೇರು. ಎಂಡಿಎಂಎ ಬೊಕ್ಕ ಗಾಂಜಾ ಸಾಗಾವುಂದುಪ್ಪನ ಬಗೆಟ್ ನಿಘಂಟದ ಮಾಹಿತಿದ ಮಿತ್ತು ಕೊಣಾಜೆ ಪಿಎಸ್ಐ ಶರಣಪ್ಪ ದುಂಬಾಳ್ತದ ಕೂಟ ಆಯ್ತಾರ ರಾತ್ರಿ ಬೋಳಿಯಾರ್ಡ್ ಕಾರ್ಯಾಚರಣೆ ನಡಪಾದು ಕಾರದ ಒಟ್ಟುಗು 4 ಆರೋಪಿಲಿನ ಬಂಧನ ಮಲ್ತದಂಡ. ಆರೋಪಿಲಿಡ್ದು 2,10,000 ರೂಪಾಯಿ ಬೆಲೆತ 4 ಕಿಲೋ ಗಾಂಜಾ, 40 ಗ್ರಾಂ ಎಂಡಿಎಂಎ ಬೊಕ್ಕ 2 ಲಕ್ಷ ರೂಪಾಯಿ ಬೆಲೆತ ಆಲ್ಟೋ ಕಾರನ್ನು ಸ್ವಾಧೀನಗುದೆ ತೊಂದುಂಡು. ಕಾರ್ಯಾಚರಣೆಡು ಪೊಲೀಸರು ಶಿವಕುಮಾರ್, ಪುರುಷೋತ್ತಮ, ಶೈಲೇಂದ್ರ, ದೀಪಕ್, ಸುರೇಶ್, ಹೇಮಂತ್ ಬೊಕ್ಕ ಗೌಸ್ ಪಾಲ್ದೆತ್ತೊಂಡಿರು. ಉಳ್ಳಾಲ ತಾಲೂಕುದ ಕೈರಂಗಳ ಗ್ರಾಮದ ಇಡೀ ಪರ್ಪುನ ನೀರ್ದ ಯೋಜನೆಗೂ ಜಲಜೀವನ್ ಮಿಷನ್ ಯೋಜನೆ ದಡಿಟ್ಟು ನೀರ್ದ ಟಾಂಕಿ ಕಟ್ಟರೆ, ಬೋರ್ಗುವೆಲ್ ತೋಡರೆ ಬೊಕ್ಕ ಪೈಪ್ಲೈನ್ ಮಲ್ಪರೆಗಾದು ರಾಜ್ಯ ವಿಧಾನಸಭೆ ಎದುರು ಪಕ್ಷದ ಒತ್ತು ನಾಯಕಿ ಯುಟಿ ಖಾದರ್ ಶಿಲಾನ್ಯಾಸ ನಡಪಾಯಿರು. ಉಳ್ಳಾಲ ತಾಲೂಕುದ ಕೈರಂಗಳ ಗ್ರಾಮದ ಇಡೀ ಪರ್ಪುನ ನೀರ್ದ ಯೋಜನೆಗೂ ಜಲಜೀವನ್ ಮಿಷನ್ ಯೋಜನೆ ದಡಿಟ್ಟು ನೀರ್ದ ಟಾಂಕಿ ಕಟ್ಟರೆ, ಬೋರ್ಗುವೆಲ್ ತೋಡರೆ ಬೊಕ್ಕ ಪೈಪ್ಲೈನ್ ಮಲ್ಪರೆಗಾದು ರಾಜ್ಯ ವಿಧಾನಸಭೆ ಎದುರು ಪಕ್ಷದ ಒತ್ತು ನಾಯಕಿ ಯುಟಿ ಖಾದರ್ ಶಿಲಾನ್ಯಾಸ ನಡಪಾಯಿರು. ಖಾದರ್ ಪಾತಿರ್ದು ಉಳ್ಳಾಲ ತಾಲೂಕುದ ತೊಕ್ಕೊಟ್ಟೂರ್ದು ಮುಡಿಪು ಮುಟ್ಟ ಪಾಕ ಮೆಡಿಕಲ್ ಕಾಲೇಜ್, ವಿಶ್ವವಿದ್ಯಾನಿಲಯ ಪ್ರತಿಷ್ಠದ ಕಂಪನಿ ಉಳಿಯುತ್ತದೆ. ಈ ಪ್ರದೇಶ ಇತ್ತೆ ಅಭಿವೃದ್ಧಿ ಆವಂದುಪ್ಪನ ಪ್ರದೇಶ ಆದ ಮೂಡ್ದುಂಡು. ನಗರಡು ತಿಕ್ಕುನ ಸವಲತ್ತು ಗ್ರಾಮೀಣ ಪ್ರದೇಶ ತಿಕ್ಕುನಂಚ ಆವಡು ಜನಕ್ಲಿನ ಸಾಯಡು ಅಭಿವೃದ್ಧಿ ಕಾರ್ಯಲು ನಡಪಡುಂದು ಪಂಡಿರು. ಮೂಲ ಸೌಕರ್ಯ ಕೊರುಂಡ ಇಡೀ ಊರು ಅಭಿವೃದ್ಧಿ ಆಪುಂಡು. ಜನಕ್ಲಿನ ಸಾಕಾರ, ಶಾಂತಿ ಸೋದರತೆ ಮನಸ್ಸಿತ್ತಿಂಡ ಅಭಿವೃದ್ಧಿ ಕಾರ್ಯ ರಭಸುಡಾಪುಂಡು. ಶಾಂತಿ ಸಮಾಧಾನನೇ ಅಭಿವೃದ್ಧಿದ ಮಂತ್ರ ಆದುಂಡು. ಈ ಬಾಗುಡು ಸಜ್ಜಿದ ಮಾರ್ಗ ಆದಿತದ. ಇತ್ತೆ ಪರ್ಪುನ ನೀರ್ದ ಯೋಜನೆಯನ್ನು ಸರಿಯಾದ ತಯಾರು ಮಲ್ತದನೆಂದು ಯುಟಿ ಖಾದರ್ ಪಂಡಿರು. ನಿಮ್ಮ ಪುತ್ತಾರ್ ಜಂಕ್ಷನ್ ಸರ್ಕಲ್, ದೇರಳಕಟ್ಟೆಯಲ್ಲಿ ಸರ್ಕಲ್, ನಾಟಿಕಲ್ನಲ್ಲಿ ಸರ್ಕಲ್ ಮತ್ತು ಬೇರೆ ಕಡೆ 2 ಸರ್ಕಲ್ಗಳು. ಇದು ಕೂಡ ಬಹಳ ಅದ್ಭುತವಾದ ಒಂದು ಮಾದರಿಯಾದಂಥ ಸರ್ಕಲ್. ಅದು ಪ್ರಥಮವಾದ ಸರ್ಕಲ್ ನಾವು ನಾಟಕಲ್ಲಿ ನಾನು ಶಂಕುಸ್ಥಾಪನೆ ಮಾಡಿ ಬಂದದ್ದು. ಯಾನಪಾಯ ಸಂಸ್ಥೆಯನ್ನು ಮುಂದೆ ಬಂದು ಸುಮಾರು 40 ಲಕ್ಷ ರೂಪಾಯಿ ಖರ್ಚಿನಲ್ಲಿ ಒಂದು ಅತ್ಯುತ್ತಮವಾದ ಮಾಡೆಲ್ ಆದ ಒಂದು ಸರ್ಕಲನ್ನು ನಾವು ಇವತ್ತು ಅಲ್ಲಿ ಶಂಕುಸ್ಥಾಪನೆ ನಾವಿವತ್ತು ಬಂದಿದ್ದೇವೆ. ಪುತ್ತಾರ್ ಜಂಕ್ಷನ್ನಲ್ಲಿ ಅದಕ್ಕಿಂತ ಚೆನ್ನಾಗಿರುವಂಥದ್ದನ್ನು ನಿತ್ಯ ಕಾಲೇಜ್ ಸಂಸ್ಥೆ ಈಗಾಗಲೇ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ದೇರಳಕಟ್ಟೆ ಸರ್ಕಲನ್ನು ಬ್ಯಾರೇಜ್ ಕಾಲೇಜಿನಲ್ಲಿ ಫೋನ್ ಮಾಡಿ ಇಲ್ಲದ್ರೆ ಬ್ಯಾರೆ ಕೊಡು ಬೇಡ, ನಾನು ಮಾಡಿಸ್ತೇನೆ ಅದನ್ನು ಮಾದರಿಯಾಗಿ ಅಂತೇಳಿ ದೇರಳಕಟ್ಟೆ ಸರ್ಕಲನ್ನು ಬ್ಯಾರೆ ಕಾಲೇಜಿನವರು ಇವತ್ತು ವಹಿಸ ಬೇರೆ ಯಾರು ಬರ್ತದೆ, ಬೇರೆ PA ಕಾಲೇಜಿನವರು, ಇನ್ನಿತ ಕಾಲೇಜಿನವರು ಕೂಡ ಇವತ್ತು ಕಣಚೂರು ಸಂಸ್ಥೆಯನ್ನು ಕುರಿತು ಮುಂದೆ ಬರೋದು ವಿಚಾರ ಇವತ್ತು ಆಗಿದೆ. ಆದರೆ ಬಹುಶಃ ನಮಗೆ ಒಂದು ವರ್ಷದಲ್ಲಿ ಇಡೀ ಒಂದು ಈ ರಸ್ತೆ ಒಂದು ಮಾಡೆಲ್ ರಸ್ತೆಯಾಗಿ ಪರಿವರ್ತನೆ ಆಗುತ್ತೆ. ಮರಗಳು ಮೇಲೆ ಬಂದಾಗ, ಶೌಚಾಲಯ ಮತ್ತು ಬಸ್ ಸ್ಟ್ಯಾಂಡ್ ಕಟ್ಟಿದಾಗ, ಸೈಡ್ ಪಾರ್ಕಿಂಗ್ ಇಂಟರ್ಲಾಕ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡು ಸೈಡ್ ಲೈನ್ ಇದೊಂದು ಬಂದಾಗ ಒಂದು ಅದ್ಭುತವಾದ ಮಾದರಿಯಾದ ಒಂದು ಪ್ರದೇಶವಾಗಿದ್ದು ನಿರ್ಮಾಣ ಇವತ್ತು ಆಗ್ತದೆ. ಜಿಲ್ಲಾ ಪಂಚಾಯತ್ ದುಂಬದ ಗುರ್ಕಾರ್ದಿ ಮಮತಾ ಗಟ್ಟಿ, ತಾಲೂಕ್ ಪಂಚಾಯತ್ ಸದಸ್ಯರು ಹೈದರ್ ಕೈರಂಗಳ, ನಾಯಕಿಯರು ನಾಸಿರ್ ನಡುಪದವು, ಅರುಣ್ ಮುಡಿಪು, ಬಶೀರ್ ಮುಡಿಪು, ಪಂಚಾಯತ್ ಸದಸ್ಯರು ಜನಾರ್ದನ ಗಟ್ಟಿ, ಪಿಡಿಒ ವೆಂಕಟೇಶ್ ಮುಡಿಪು, ಪ್ರೌಢಶಾಲೆ ಆಡಳಿತ ಮಂಡಳಿದ ಗುರ್ಕಾರ್ಯರು ಇಬ್ರಾಹಿಂ ನಡುಪದವು, ಪಂಚಾಯತ್ ಸದಸ್ಯರು ಶರೀಫ್ ಚೆಂಬೆತೋಟ, ಕುഞ്ഞിಮೋನು, ಆಸಿಫ್, ಅನ್ವರ್ ಮೋಂಟುಗೋಳಿ, ಜನಾರ್ದನ ಕುಲಾಲ್, ಅನೀಫ್ ಪಾಲ್ದೆತ್ತೊಂಡಿರು. ಒಡಿಪು ಜಿಲ್ಲೆ ಕಟಪಾಡಿ ಕೈತಲ್ದ ಶಂಕರಪುರದ ಸಂತ ಸುವಾರ್ತ ಯೋಹನ್ನಾರ ದೇವಾಲಯದ ಶತಮಾನೋತ್ಸವ ಕಾರ್ಯಕ್ರಮ ಮುಗಿತಲುಡು ಇಂಗ್ರೆಜುಡು ಸೇವೆ ಸಂದಾಯನ ಧರ್ಮಗುರುಕ್ಲೆಗ್ ಪಾಲನಾ ಸಮಿತಿ ಪದಾಧಿಕಾರಿಲೆಗ್ ಗುರುಕಾರ್ಯರೆಗ್ ಮರ್ಯಾದೆ ಅರ್ಪಣೆ ಮಲ್ಪುಣಂದು ಪ್ರಧಾನ ಧರ್ಮಗುರು ಫರ್ಡಿನಾಂಡ್ ಗೋನ್ಸಾಲ್ವಿಸ್ ಪಂತೆರು. ಒಡಿಪು ಜಿಲ್ಲೆ ಕಟಪಾಡಿ ಕೈತಲ್ದ ಶಂಕರಪುರದ ಸಂತ ಸುವಾರ್ತ ಯೋಹನ್ನಾರ ದೇವಾಲಯದ ಶತಮಾನೋತ್ಸವ ಕಾರ್ಯಕ್ರಮ ಮುಗಿತಲ ಬುಕ್ಕ ಮೆಚ್ಚುಗಿದ ಕಾರ್ಯಕ್ರಮ ನಡಪುನ ಬಗೆಟ್ಟು ಪ್ರಧಾನ ಧರ್ಮಗುರು ಫರ್ಡಿನಾಂಡ್ ಗೋನ್ಸಾಲ್ವಿಸ್ ಮಾಹಿತಿ ಕೊರಿಯರು. ಧರ್ಮಗುರುಕಾರ್ಯರು ರೈಟ್ ರೆವರೆಂಡ್ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ, ರೈಟ್ ರೆವರೆಂಡ್ ಡಾಕ್ಟರ್ ಪೀಟರ್ ಪೌಲ್ ಸುಲ್ದಾನ, ದುಂಬುದ ಧರ್ಮಗುರುಕಾರ್ಯರು ರೈಟ್ ರೆವರೆಂಡ್ ಡಾಕ್ಟರ್ ಅಲೋಷಿಯಸ್ ಪೌಲ್ ಡಿಸೋಸಾ ಪಾಲ್ದೆ ತೊನ್ನ ಕಾರ್ಯಕ್ರಮಟ್ಟು ಇಂಗ್ರೆಜುಡು ಸೇವೆ ಸಂದಾಯನ ಧರ್ಮಗುರುಕ್ಲೆಗ್ ಪಾಲನಾ ಸಮಿತಿ ಪದಾಧಿಕಾರಿಲೆಗ್ ಗುರುಕಾರ್ಯರಿಗ್ ಮರ್ಯಾದೆ ಅರ್ಪಣೆ ಬೊಕ್ಕ ಶತಮಾನ ನಿಂಪುದ ಸಂಜೆ ಬಿಡುಗಡೆ ಆಯರೆ ಉಂಡೊಂದು ಪ್ರಧಾನ ಧರ್ಮಗುರು ಫರ್ಡಿನಾಂಡ್ ಗೋನ್ಸಾಲ್ವಿಸ್ ತೆರಿಪಾಯರು. ಪ್ರಪ್ರಥಮವಾಗಿ ಬೆಳಿಗ್ಗೆ 9 ಗಂಟೆಗೆ ಪರಮಪೂಜ್ಯ ಬಿಷಪರಿಗೆ ಭವ್ಯ ಸ್ವಾಗತ. 9:30 ಗಂಟೆಗೆ ದಿವ್ಯ ಕೃತಜ್ಞತಾ ಬಲಿಪೂಜೆ. ಇದನ್ನು ಮಂಗಳೂರಿನ ನಿವೃತ್ತ ಬಿಷಪ್ ಪರಮಪೂಜ್ಯ ಅಲೋಷಿಯಸ್ ಪೌಲ್ ಡಿಸೋಜಾ
ಮಂಗಳೂರಿನ ಪ್ರಸ್ತುತ ಬಿಷಪ್ ಪರಮಪೂಜ್ಯ ಪೀಟರ್ ಪಾಲ್ ಸಲ್ಧಾನ ಮತ್ತು ಉಡುಪಿ ಧರ್ಮ ಪ್ರಾಂತ್ಯದ ಬಿಷಪ್ ಪರಮಪೂಜ್ಯ ಜೆರಾಲ್ಡ್ ಐಸಕ್ ಲೋಬೋ ರವರ ಮುಂದಾಳತ್ವದಲ್ಲಿ ನೆರವೇರುವುದು. ಬಳಿಕ 11:15 ಗಂಟೆಗೆ ಸಮಾರೋಪ ಕಾರ್ಯಕ್ರಮದ ಜೊತೆಗೆ ಅಭಿನಂದನಾ ಕಾರ್ಯಕ್ರಮವು ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉಡುಪಿ ಧರ್ಮ ಪ್ರಾಂತ್ಯದ ಬಿಷಪ್ ಪರಮಪೂಜ್ಯ ಜೆರಾಲ್ಡ್ ಐಸಕ್ ಲೋಬೋ ರವರು ವಹಿಸಿರುತ್ತಾರೆ. ಮುಖ್ಯ ಅತಿಥಿಗಳಾಗಿ ಪರಮಪೂಜ್ಯ ಅಲೋಷಿಯಸ್ ಪಾಲ್ ಡಿಸೋಜಾ, ಪರಮಪೂಜ್ಯ ಪೀಟರ್ ಪಾಲ್ ಸಲ್ಧಾನ ಮತ್ತು ನಮ್ಮ ಉಡುಪಿ ಚಿಕ್ಕಮಗಳೂರಿನ ಸಂಸದರಾಗಿರುವ ಶ್ರೀಮತಿ ಶೋಭಾ ಕರಂದ್ಲಾಜೆ ಆಗಮಿಸಿರುವರು. ಎನ್ಮನೆ ವರ್ಷದ ಸರ್ವಧರ್ಮಲಿನ ಭಾವೈಕ್ಯತೆದ ಸಂಗಮ ಕ್ರಿಸ್ಮಸ್ ಸೌಹಾರ್ದ ಕಾರ್ಯಕ್ರಮನು ಡಿಸೆಂಬರ್ 21ಕ್ಕೆ ಬೇತೆ ಪಂತುಲಿನ ಒಟ್ಟುಗು ವಿಕಲಚೇತನ ಜೋಕುಲು ಇತದು ಕುಡ್ಲದ ಬೆಂದೂರು ಸೆಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್ ಅಂಗನುಡು ಅಟ್ಟಣೆ ಮಲ್ದನಂದು ವಿಧಾನ ಪರಿಷತ್ ದುಂಬುದ ಸದಸ್ಯರು ಐವನ್ ಡಿಸೋಜಾ ಪಂತಿರು. ವಿಧಾನ ಪರಿಷತ್ದ ದುಂಬುದ ಸದಸ್ಯರು ಐವನ್ ಡಿಸೋಜಾ ಸೋಮವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೂಟಡು ಪಾತಿರ್ದು ಎನ್ಮನೆ ವರ್ಷದ ಸರ್ವಧರ್ಮಲಿನ ಭಾವೈಕ್ಯತೆದ ಸಂಗಮ ಕ್ರಿಸ್ಮಸ್ ಸೌಹಾರ್ದ ಲೇಸು ಡಿಸೆಂಬರ್ 21ಕ್ಕೆ ಬೇತೆ ಪಂತುಲಿನ ಒಟ್ಟುಗು ವಿಕಲಚೇತನ ಜೋಕ್ಲಿನ ಒಟ್ಟುಗು ಮಧ್ಯಾಹ್ನ 12 ಗಂಟೆಗೂ ಕುಡ್ಲ ಬೆಂದೂರ್ದ ಸೆಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್ ಅಂಗನುಡು ಅಟ್ಟಣೆ ಮಲ್ತದನಂದು ಪಂಡಿರು. ಕಾಂಡೆ 10 ಗಂಟೆಗೆ ಕಾರ್ಯಕ್ರಮ ನಡಪರೆಯುತ್ತದೆ. ನಕ್ಷತ್ರ ಪಂಥ, ಕ್ರಿಸ್ಮಸ್ ಕ್ಯಾರಲ್ ಸಿಂಗಿಂಗ್ ಬೊಕ್ಕ ಬೇತೆ ಪಂತುಲಿನ ನಡಪಾದು ಇನಾಮ ಪಟ್ಟುಂಡು. ಸಿಸ್ಟರ್ ಮರಿಯಾ ಶ್ರುತಿ ಪಂಥ ಉದೀಪನ ಮಲ್ಪೇರು. ಮಧ್ಯಾಹ್ನ 12 ಗಂಟೆಗೆ ಸಭಾ ಕಾರ್ಯಕ್ರಮ ನಡಪುಂಡು. ಸಿಎಸ್ಐ ಹೊಸ ಬಿಷಪೇರು ಹೇಮಚಂದ್ರ ಕುಮಾರ್ ಸಭಾ ಕಾರ್ಯಕ್ರಮ ಉದೀಪನ ಮಲ್ಪೇರೆಂದು ಐವನ್ ಡಿಸೋಜಾ ಪಂಡೇರು. ಸಹಬಾಳ್ವೆಯ ಜೀವನ ಸಾಗಿಸಬೇಕು ಮತ್ತು ಪ್ರತಿಯೊಬ್ಬರು ಜಾತಿ ಮತ ಭೇದವನ್ನು ಬಿಟ್ಟು ಎಲ್ಲರೂ ಎಲ್ಲ ಧರ್ಮಗಳನ್ನು ಗೌರವಿಸಬೇಕು ಮತ್ತು ಎಲ್ಲ ಧರ್ಮಗಳ ಹಬ್ಬಗಳನ್ನು ಸಾರ್ವಜನಿಕವಾಗಿ ಆಚರಣೆ ಮಾಡಿದರೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೋದು ಅಂತ ಹೇಳುವಂಥ ಸಂದೇಶ ಕೊಡಲಿಕ್ಕೋಸ್ಕರ ಅವರು ಮಾಜಿ ಶಾಸನಾಗಿ ನನ್ನ ನೇತೃತ್ವದಲ್ಲಿ ಸಮಿತಿಗಳನ್ನು ಮಾಡಿ ಇಲ್ಲೀಗ ಮೀನಾ ಟೆಲ್ಲಿಸ್ ಅವರಿದ್ದಾರೆ. ಈ ಒಂದು ಕಾರ್ಯಕ್ರಮ ಪತ್ರಿಕಾಗೋಷ್ಠಿಯಲ್ಲಿ ಅವರೆಲ್ಲ ನೇತೃತ್ವ ವಹಿಸಿದ್ದಾರೆ. ಮೀನಾ ಟೆಲ್ಲಿಸ್ ಅವರು, ಜೇಮ್ಸ್ ಪ್ರವೀಣ್ ಅವರು ನಮ್ಮ ಪಕ್ಷದ ನಾಯಕರು, ಅದೇ ರೀತಿ ಭಾಸ್ಕರ್ ರಾಯರು ಮಾಜಿ ಕಾರ್ಪೊರೇಟರ್ ಅವರು, ಅದೇ ರೀತಿ ಅಬಿಬುಲ್ಲಾ ಅವರು ನಮ್ಮ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಕಾರ್ಯದರ್ಶಿಗಳು, ಇವರು ನಾವು ಅಲ್ಲದೆ ಇತರರು ನಾಗೇಂದ್ರ ಕುಮಾರ್ ಅವರು, ಮಹೇಶ್ ಕುಮಾರ್ ಅವರು, ಬೇರೆ ಬೇರೆ ಎಲ್ಲ ನಮ್ಮ ಕಾರ್ಯಕರ್ತರು ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಕುಡ್ಲ ತಾಲೂಕು ತಿಬರ್ದ ಕೊಡಮಣಿ ತಾಯ ಸಾನದ ವರ್ಷಾದಿ ಜಾತ್ರೆ ಸಂಕ್ರಾಂತಿಗೂ ಶುರುವಾದ ಎನ್ಮ ದಿನ ನಡೆತನುಂಡು. ಶನಿವಾರ ಕಾಂಡೆ ಸೊಲಬಾರ ಸೇವೆ, ಮಧ್ಯಾಹ್ನ ಉಳ್ಳಾಯ ದೈವದ ನೇಮ, ಭಕ್ತರೆಡ್ದು ಮಡಸ್ಥಾನ ಕಂಚಿಲು ಸೇವೆ ನಡೆತಂಡು. ಕುಡ್ಲ ತಾಲೂಕು ತಿಬರ್ದ ಕೊಡಮಣಿತ್ತಾಯ ಸಾನದ ವರ್ಷಾದಿ ಜಾತ್ರೆ ಸಂಕ್ರಾಂತಿಗೂ ಶುರುವಾದ ಎನ್ಮ ದಿನ ನಡೆತನುಂಡು. ಶನಿವಾರ ಸೊಲಬಾರ ಸೇವೆ, ಮಧ್ಯಾಹ್ನ ಉಳ್ಳಾಯ ದೈವದ ನೇಮ ನಡೆತಂಡು. ಈ ಪೊರ್ತುಡು ಭಕ್ತರಿರ್ದು ಕಂಚಿಲು ಸೇವೆ ಮಡಸ್ಥಾನ ಪರಕ್ಕೆ ಸಂದಾಯ್ತಾಂಡು. ಊರ ಭಕ್ತರು ಪಾಕಜನ ಪಾಲ್ದಿತ್ತೊಂದು ಅರಸು ದೈವದ ನೇಮ ತೂದು ಬುಳ್ಳೆ ಪ್ರಸಾದ ದಿತ್ತೊಂದು ಕೊಡಮಂದಾಯ ಬುಕ್ಕ ಪರಿವಾರ ದೈವಲಿನ ಇಂಬು ನಟ್ಟುಂಡೆರು. ಈಸನು ದಿತ್ತು ಪಾರವನ ಕಲ್ಲುಪ್ಪುನ ಅಮೃತದಂಚ ಪಳಿಪು ಉಪ್ಪುನ ತಿಬಾರ್ದ ಸೀರ್ತದ ಗುವೇಲು ಬಾರಿ ಪುದರ್ ಪಡೆದಿತ್ತದು. ಈ ಗುವೇಲಡ್ದು ಪಣೆ ಮರ ಇಡ ನೀರ್ ದಿತ್ತದು ಸೀರ್ತಾದ ಭಕ್ತರಿಗೂ ಕೊರ್ಪುನವು ವಿಶೇಷ ಆದುಂಡು. ಭಕ್ತರಿಗೂ ನುಪ್ಪು ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡು. ತಿಬಾರ ಗುತ್ತಿನ ಉಮೇಶ್ ಎನ್ ಶೆಟ್ಟಿ, ಶಿಬರೂರು ಗುತ್ತು ಕಿಟ್ಟಣ ಆರ್ ಶೆಟ್ಟಿ, ಅನುವಂಶಿಕ ಮುಕ್ತೇಸರರು ಎಸ್ ವಾಸುದೇವ ಶಿಬರಾಯ, ಮುಕ್ತೇಸರರು ಪುರಂದರ ಶೆಟ್ಟಿ ಪೊರ್ತುಡಿತ್ತರು. ಸೋಮವಾರ ರಾತ್ರಿ ಸರಳ ಜುಮಾದಿ ನೇಮ, ಅಂಗಾರ ರಾತ್ರಿ ಜಾರಂದಾಯ ನೇಮ, ಬುಧರ ರಾತ್ರಿ ಕಯ್ಯೂರು ಜುಮಾದಿ ನೇಮ, ಗುರುವಾರ ರಾತ್ರಿ ಪಿಲಿ ಚಾಮುಂಡಿ ನೇಮ, ಅದು ಶುಕ್ರವಾರ ಕಾಂಡೆ ಕೊಡಿಜಾಪಿರು.
ತಿರುವಾಲ ದೇವರ ತಲೋಡ್ದು ಬರ್ತುಂಡತೆ ಬೆಳ್ತಂಗಡಿ ತಾಲೂಕು ಹೊಕ್ಕಾಡಿ ಗೋಲ್ಡ್ ಶ್ರೀ ಮಹಿಷ ಮರ್ದಿನಿ ಕಂಬಳ ಸಮಿತಿ ದಾನಿಲಿಟ್ ಶನಿವಾರ ಕಾಂಡೆ ಉದಿಪನಾಯನ ವೀರ ವಿಕ್ರಮ ಜೋಡು ಕರೆ ಕಂಬಳ ಐತಾರ ಅಕೇರಿಯಾದ ಗೆಂದಿನಕ್ಲಿಗ್ ಇನಾಮ್ಲೇನ್ ಪಟ್ಟಿಯರು ಒಟ್ಟು 150 ಜೋಡು ಎರುಕುಲು ಪಂತುಡು ಪಾಲ್ದೆತ್ತೊಂಡ. ಬೆಳ್ತಂಗಡಿ ತಾಲೂಕು ಹೊಕ್ಕಾಡಿ ಗೋಳಿಡ್ ಶ್ರೀ ಮಹಿಷಮರ್ದಿನಿ ಕಂಬಳ ಸಮಿತಿ ದಾನಿಲಿಟ್ಟು ಶನಿವಾರ ಕಾಂಡೆ ಉದಿಪನಾಯನ ವೀರ ವಿಕ್ರಮ ಜೋಡು ಕರೆ ಕಂಬಳ ಐತಾರ ಕಿರಿಯಾಡ್ ಒಟ್ಟು 150 ಜೋಡು ಎರುಕುಲು ಪಾಲ್ದೆತ್ತೊಂಡ. ಕನೆಪಲಾಯ್ಡ್ ರಡ್ಡ ಜೋಡು, ಅಡ್ಡಪಲಾಯ್ಡ್ ಆಜಿ ಜೋಡು, ಬಲ್ಲು ಮಲ್ಲೆಟ್ 25, ನಾಯರ್ ಮಲ್ಲೆಟ್ 25, ನಾಯರ್ ಎಲ್ಲಿಯೆಟ್ಟು 73 ಜೋಡು ಎರುಕುಲು ಪಾಲ್ದೆತ್ತೊಂಡ. ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕಿಯರು ಬಿನ್ನರಾದ ಪಾಲ್ದೆತ್ತೊಂದು ವೀರ ವಿಕ್ರಮ ಜೋಡು ಕರೆ ಕಂಬಳುಡು ಗೆಂದಿನಕ್ಲಿಗ್ ಒಂಜನೇ ಇನಾಮು 1 ಪವನ್, ರಡ್ಡನೇ ಇನಾಮು 1/2 ಪವನ್, ಮೂಜನೇ ಇನಾಮು 1/4 ಪವನ್ ಬಂಗಾರದ ಪದಕ ಕುರ್ದು ಮರ್ಯಾದೆ ಮಲ್ತೆರು. ಕನೆಪಲೈಡ್ ವಾಮಂಜೂರು ತಿರುವೈಲ್ ಗುತ್ತು, ನವೀನ್ ಚಂದ್ರ ಆಳ್ವ ಪಕ್ಕ ಬೇಲಾಡಿ ಬಾವ ಅಶೋಕ್ ಶೆಟ್ಟಿ ಮೊಕ್ಲಿನ ಎರುಕುಲು ಗೆಂದಿಯ. ಅಡ್ಡಪಲಾಯ್ಡ್ ಇರುವೈಲ್ ಪಾಣಿಲ ದೇವಕಿ ಬಾಡ ಪೂಜಾರಿ ಬೊಕ್ಕ ವಾಲ್ಪಾಡಿ ಹಾಲಜೆ ಲೂಯಿಸ್ ಲಾರೆನ್ಸ್ ಅಲ್ದಾನ ಮೊಕ್ಲಿನ ಎರುಕುಲು ಒಂಜನೆ ಬೊಕ್ಕ ರಡ್ಡನೆ ಸ್ಥಾನ ಗೆಂದಿಯ. ಬಲ್ಲು ಮಲ್ಲೆಟ್ ಮಿಜಾರ್ ಪ್ರಸಾದ್ ನಿಲಯ ಪ್ರಖ್ಯಾ ಶಕ್ತಿ ಪ್ರಸಾದ್ ಶೆಟ್ಟಿ ಬಿ ಬೊಕ್ಕ ಬೆದ್ರಾ ಕರಿಂಜೆ ವಿನು ವಿಶ್ವನಾಥ್ ಶೆಟ್ಟಿ ಬಿ ಮೊಕ್ಲಿನ ಎರುಕುಲು ಒಂಜಿ ಬೊಕ್ಕ ರಡ್ಡನೆ ಸ್ಥಾನ ಗೆಂದಿಯ. ಬಲ್ಲಿ ಎಲ್ಲಿಟ್ಟು ಬೊಳುವಾಯಿ ಪುತ್ತಿ ಪೆರುಡಿಗುತ್ತು ತಾನಾಜಿ ಬಿ ಶೆಟ್ಟಿ ಬೊಕ್ಕ ಪೊಸಬೊಟ್ಟು ಏರಿಮಾರ್ ಬರ್ಕೆ ಚಂದ್ರಹಾಸ ಸಾಧು ಸನಿಲ್ ರೆನ ಎರುಕುಲು ಒಂಜಿ ಬೊಕ್ಕ ರಡ್ಡನೆ ಇನಾಮ್ ಗೆಂದಿಯ. ನಾಯರ್ ಮಲ್ಲೆಟ್ ಮಾಣಿಸಾಗು ಹೊಸಮನೆ ಉಮೇಶ್ ಮಹಬಲ ಶೆಟ್ಟಿ ಬೊಕ್ಕ ಕೌಡೂರು ಬೂಡು ತುಷಾರ್ ಮಾರಪ್ಪ ಭಂಡಾರಿಯರ್ನ ಎರುಕುಲು ಒಂಜಿ ಬೊಕ್ಕ ರಡ್ಡನೆ ಸ್ಥಾನ ಗೆಂದಿಯ. ನಾಯರ್ ಎಲ್ಲಿಟ್ಟು ವಾಮದ ಪದವದ ಬುಡುಳಿ ಕಲ್ಲಾ ಪುಮನಾಥ ಶೆಟ್ಟಿ ಬೊಕ್ಕ ರಿಂಜಾಲ ಸಾನದ ಬಾಕ್ಯಾರ್ ನಿಮಿಷ್ ಮಹೇಶ್ ಪೂಜಾರಿಯರ್ನ ಎರುಕುಲು ಒಂಜಿ ಬೊಕ್ಕ ರಡ್ಡನೆ ಇನಾಮ್ ಗೆಂದಿಯ. ಕಂಬಳ ಸಮಿತಿದ ಮರ್ಯಾದಿ ಗುರ್ಕರ್ಯರು ಸಂಜೀವ ಶೆಟ್ಟಿ ಗುಂಡ್ಯಾರ್, ಪ್ರಧಾನ ಕಾರ್ಯಂತರು ಸಂದೇಶ್ ಶೆಟ್ಟಿ ಪುಡುಂಬ, ಕಾರ್ಯಂತರು ಪುಷ್ಪರಾಜ್ ಜೈನ್ ನಡ್ಯೋಡಿ, ಸಂಘಟನಾ ಕಾರ್ಯಂತರು ಹರಿಪ್ರಸಾದ್ ಶೆಟ್ಟಿ ಕುರುಡಾಡಿ, ಕೋಶಾಧಿಕಾರಿ ಎಚ್ ಹರೀಶ್ ಹಿಂಗಾಣಿ, ಪ್ರಧಾನ ಸಂಚಾಲಕಿಯರು ರಾಜೇಶ್ ಶೆಟ್ಟಿ ಕೊನೆರೊಟ್ಟು ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಪಾಲ್ದೆತ್ತೊಂಡೆರು. ಮುಗಿತಲ ಇನಾಮು ಪಟ್ಟುನ ಲೇಸು ಕಾರ್ಯಕ್ರಮಟ್ಟು ಮಹಿಷಮರ್ದಿನಿ ಕಂಬಳ ಸಮಿತಿದ ಗುರ್ಕಾರ್ಯರು ರಶ್ಮಿ ಶೆಟ್ಟಿ ನೋಣಾಲ್ ಗುತ್ತು ಮೇರೆಗೆ ಸಮಿತಿ ಬೊಕ್ಕ ಗ್ರಾಮದ ಲೆಕ್ಕುಡು ಬಿನ್ನೆರ್ನ ಒಟ್ಟು ಸೇರಿಗೆಡು ತಮ್ಮನದ ಮರ್ಯಾದೆ ಮಲ್ತೆರು. ಕುಡ್ಲಾ ತಾಲೂಕುದ ಕಿನ್ನಿ ಕಂಬಳದ ಶ್ರೀ ರಾಧಾಕೃಷ್ಣ ಭಜನಾ ಮಂದಿರೋಡು ಶ್ರೀ ಸುಬ್ರಹ್ಮಣ್ಯ ಕಲಾ ಆರ್ಟ್ಸ್ ಕೈಕಂಬ ದಾನಿಲೆಟ್ ಶ್ರೀ ಸುಬ್ರಹ್ಮಣ್ಯೇಶ್ವರ ಕಲಾ ಕೇಂದ್ರ ತಕದಿಮಿ ತಂಡ ಶ್ರೀರಾಮ್ ಸಭಾಂಗಣ ಗುರುಪುರ ಕೈಕಂಬದ 4ನೇ ವರ್ಷದ ಲೇಸು ಬೊಕ್ಕ ಯಕ್ಷಗಾನ ಪ್ರದರ್ಶನ ನಡೆತಂಡ. ಕುಡ್ಲಾ ತಾಲೂಕುದ ಕಿನ್ನಿ ಕಂಬಳದ ಶ್ರೀ ರಾಧಾಕೃಷ್ಣ ಭಜನಾ ಮಂದಿರೋಡು ಶ್ರೀ ಸುಬ್ರಹ್ಮಣ್ಯ ಕಲಾ ಆರ್ಟ್ಸ್ ಕೈಕಂಬದ ನಿಲಿಟ್ ಶ್ರೀ ಸುಬ್ರಹ್ಮಣ್ಯೇಶ್ವರ ಕಲಾ ಕೇಂದ್ರ ತಕದಿಮಿ ತಂಡ ಶ್ರೀರಾಮ್ ಸಭಾಂಗಣ ಗುರುಪುರ ಕೈಕಂಬದ 4ನೇ ವರ್ಷದ ಲೇಸು ಅಟ್ಟಣೆ ಆದಿತ್ತಂಡು. ಸಭಾ ಲೇಸುಡು ಮಹೇಶ್ ಶೆಟ್ಟಿ ಕೈಕಂಬ ಬಿನ್ನೆರೆನಿ ಎತ್ಕೊಂಡೆರು. ಶ್ರೀ ರಾಧಾಕೃಷ್ಣ ಯುವಕ ಸಂಘ ಕಿನ್ನಿ ಕಂಬಳದ ಗುರ್ಕಾರ್ಯರು ಎಂ ನರಸಿಂಹ ರೈ ತುಡರ್ ಬೊಲ್ಪು ಪೊತ್ತಾದ ಕಾರ್ಯಕ್ರಮ ಉದಿಪನ ಮಲ್ತದು ತಕದಿಮಿ 2022 ಕಾರ್ಯಕ್ರಮ ಬೊಕ್ಕ ಸಂಘಗು ಎಡ್ಡೆಪು ಬೈಕಿಯರು. ನಾವು ಈ ನಮ್ಮ ರಾಮಾಯಣ ಮಹಾಭಾರತ ಭಾಗವತಗಳಿಂದ ಎಷ್ಟೋ ಸಂಗತಿ ಕಲೀಲಿಕ್ಕುಂಟು. ಮಕ್ಕಳಿಗೆ ಅದು ಅಲ್ಲದೆ ಮಕ್ಕಳ ಜ್ಞಾನಶಕ್ತಿ, ಬುದ್ಧಿಶಕ್ತಿ
ಕೂಡ ಇದರಿಂದ ಹೆಚ್ಚಾಗ್ತದಲ್ಲದೆ ಕಡಿಮೆ ಆಗುವುದಿಲ್ಲ. ಆದ್ದರಿಂದ ಈ ಸಂಘಕ್ಕೆ ನಾನು ನಿಜವಾಗಿ ಬಹಳ ಒಂದು ಉತ್ತಮ ಕೆಲಸ ಮಾಡ್ತಾ ಇದ್ದೀರಿ. ನೀವು ಇನ್ನೂ ಅನೇಕ ವರ್ಷಗಳ ಕಾಲ ಈ ಒಂದು ಮಕ್ಕಳಿಗೆ 5 ವರ್ಷದಿಂದಲೇ ಈ ಒಂದು ಇದನ್ನು ಕಲಿಸಿ ಆ ಮಕ್ಕಳ ಜೀವನವನ್ನು ಉದ್ಧಾರ ಮಾಡಿ. ಶ್ರೀನಿವಾಸ್ ಎಂಟರ್ಪ್ರೈಸಸ್ ಕೈಕಂಬದ ಯಜಮಾನರು ಶ್ರೀಧರ್ ರಾವ್ ಗುರ್ಕಾರ್ಮಿ ವಹಿಸಿದ ಕಾರ್ಯಕ್ರಮವನ್ನು ಉದ್ದೇಶಿಸಾದ ಪಾತಿರಿಯರು. ವಿದ್ಯಾಭ್ಯಾಸದೊಂದಿಗೆ ನಿರಂತರವಾಗಿ ತನ್ನ ಕಲೆಯನ್ನು ಯಕ್ಷಗಾನವನ್ನು ಉಳಿಸುವಂತಹ ಪ್ರಯತ್ನ ತಾವೆಲ್ಲರೂ ಮಾಡಬೇಕು ಅಂತ ನಾನು ಹೇಳ್ತೇನೆ. ಹಾಗೆ ಇವತ್ತು ಹೆಚ್ಚಿಗೆ ನಾನು ಮಾತಾಡಲಿಕ್ಕೆ ಕೂಡ ಹೋಗುವುದಿಲ್ಲ. ಒಳ್ಳೆಯ ವಿಚಾರದ ಬಗ್ಗೆ ಒಂದು ನನ್ನ ಅಣ್ಣ ಸಂಸ್ಕರಣೆಯನ್ನು ಕೂಡ ಇವತ್ತು ಬಹಳ ಒಳ್ಳೆಯ ರೀತಿಯಲ್ಲಿ ಮಹೇಶ್ ಶೆಟ್ಟರು ಮಾಡಿದ್ದಾರೆ. ಅವರ ಬಗ್ಗೆ ಇರುವಂಥ ಪ್ರೀತಿ ಈ ಸಂಸ್ಥೆಗೆ ಇದೆ ಎಂಬುದು ಇದರಿಂದ ನನಗೆ ಸಾಬೀತಾಗ್ತಾ ಇದೆ. ಹಾಗಾಗಿ ಅಂತಹ ಒಳ್ಳೆಯ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಹಾಗಾಗಿ ಈ ನಿರಂತರವಾಗಿ ಈ ಸಂಸ್ಥೆ ಬೆಳೆಯಲಿ, ಎಲ್ಲ ರೀತಿಯ ಸಹಕಾರ ಎಲ್ಲ ಕಲಾಭಿಮಾನಿಗಳು ಕೂಡ ಈ ಸಂಸ್ಥೆಗೆ ನೀಡಲಿ. ಹಾಗೆಯೇ ಈ ಸಂಸ್ಥೆ 4 ವರ್ಷ ಆಗ್ತಾ ಉಂಟು. ಈಗ 5ನೇ ವರ್ಷಕ್ಕೆ ಕಾಲಿಡುವಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಬೇಕು. ಹಾಗೆ ಅದೇ ರೀತಿ ಕಲಾಭಿಮಾನಿಗಳು ಕೂಡ ಬೇಕು. ಭಜನೆ ಕಲ್ಪವನ ಗುರು ಸತೀಶ್ ಪೂಂಜಾ ಬೊಕ್ಕ ತಕದಿಮಿ ಯಕ್ಷಗಾನ ನಾಟ್ಯ ಗುರು ರಕ್ಷಿ ಶೆಟ್ಟಿ ಪಡ್ರೆ ಮೊಕ್ಲೆಗ್ ತಮ್ಮನದ ಮರ್ಯಾದೆ ಮಲ್ತಿರು. ಕರಿದುಪೋಯಿನ ಸಾಹಿತಿ ರಮೇಶ್ ರಾವ್ ಕೈಕಂಬ ಮೇರೆನು ನೆಂಪು ಮಲ್ತೊನ್ನ ಕಾರ್ಯಕ್ರಮಲ ಈ ಪೊರ್ತುಡು ನಡೆತುಂಡು. ಚಿಕಿತ್ಸಾ ಕೈಕಂಬದ ಡಾಕ್ಟರ್ ಶ್ರೀಪತಿ ಕಿನಿಕಂಬಳ, ಆಶಿತ್ ಎಂಟರ್ಪ್ರೈಸಸ್ ಯಜಮಾನರು ರಾಜೀವ ಕೆ, ಪೂಜಾ ಮೆಡಿಕಲ್ಸ್ ಕೈಕಂಬದ ಯಜಮಾನರು ಉಮೇಶ್ ಆರ್ ಭಂಡಾರಿ ಇಂಚ ಬಿನ್ನೆರು ಪಾಲ್ದಿತ್ತುಂಡಿರು. ನಾದಪ್ರಿಯ ಕೂಟದ ಕಲ್ಪನಾ ಸದಸ್ಯರಿಡಿದ ಭಕ್ತಿ ಸಂಗೀತ, ರಕ್ಷಿತ್ ಶೆಟ್ಟಿ ಪಡ್ರೆ ನಿರ್ದೇಶನಡು ತಕದಿಮಿ ಕೂಟದ ಕಲ್ಪನಾ ಸದಸ್ಯರಿಡಿದು ಶ್ರೀ ಏಕಾದಶಿ ದೇವಿ ಮಹಾತ್ಮೆ ಯಕ್ಷಗಾನ ಬೊಕ್ಕ ಕೂಟದ ಕಲ್ಪನಾ ಜೋಕ್ಲಿಡ್ದು ದ್ರೌಪದಿ ಪ್ರತಾಪ ಬೊಕ್ಕ ಅಗ್ರಪೂಜೆ ಆಟ ಮೂಡ್ದು ಬತ್ತನು. ಕುಡ್ಲ ತಾಲೂಕುದ ನೀರು ಮಾರ್ಗ ಪಡು ಬೊಂಡಂತಿಲ ಪೆಜತ್ತಬೊಟ್ಟು ಬಾಕಿಮಾರ್ ಕಂಡೋಡು ಮೈಸಂದಾಯ ವೈದ್ಯನಾಥ ಬೊಕ್ಕ ಜುಮಾದಿ ಬಂಟ ಪರಿವಾರ ದೈವಲಿಗ್ ದೊಂಪದ ಬರಿ ಸೇವೆ ಶನಿವಾರ ಅಟ್ಟಣೆ ಮಲ್ತದಿತ್ತಿರು. ಕುಡ್ಲ ತಾಲೂಕುದ ನೀರ್ ಮಾರ್ಗ ಪಡು ಬೊಂಡಂತಿಲ ಪೆಜತ್ತಬೊಟ್ಟು ಬಾಕಿಮಾರ್ ಕಂಡೋಡು ಮೈಸಂದಾಯ ವೈದ್ಯನಾಥ ಬೊಕ್ಕ ಜುಮಾದಿ ಬಂಟ ಪರಿವಾರ ದೈವಲಿಗ್ ದೊಂಪದ ಬಲಿ ಸೇವೆ ಶನಿವಾರ ಅಟ್ಟಣೆ ಮಲ್ತದಿತ್ತಿರು. ಪಡು ಬೊಂಡಂತಿಲದ ಈ ದೈವಸ್ಥಾನ ಒಂಜಿ ಮಾಗಣೆ 5 ಗ್ರಾಮಗೂ ಸಂಬಂಧಪಟ್ಟಿನ ಸಾನಾದುಂಡು. ತಿರುವೈಲ್ ಪಡು ಬೊಂಡಂತಿಲ ಪೆರ್ಮಂಕಿ ಬೊಕ್ಕ ಮೂಡು ಜಪ್ಪು ಈ ಗ್ರಾಮಲಿಗೆ ಸಂಬಂಧಪಟ್ಟಿನ ಸಾನಾದಿತ್ತದು. ಮಾತ ಗ್ರಾಮಲಿನ ಭಕ್ತರು ನೇಮ ತೂದು ಬುಳ್ಯ ಪ್ರಸಾದಾದೆ ತೊಂಡೆರು. ಸಾನದ ಗುರ್ಕಾರ್ಯರು ಒತ್ತು ಗುರ್ಕಾರ್ಯರು ಕಾರ್ಯಂತೆರು ಪದಾಧಿಕಾರಿಗಳು ಸದಸ್ಯರು ಪಾಲ್ದೆತ್ತೊಂಡೆರು. ಪರಿಪೂರ್ಣ ಕಲಗಿಂದೊಂದು
ಮನಪ ಒಂದು ಇಡೆಗ್ ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಯಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲ್.